ಮೊದಲ ಬಾರಿಗೆ ಹರಿಪ್ರಿಯಾ ಕಿಸ್ ಮಾಡಿದಾಗ ನಿಜವಾಗಲೂ ಆಗಿದ್ದೇನು? ಹರಿಪ್ರಿಯಾ ನಿಜವಾದ ಹೆಸರೇನು? ಮದುವೆಯ ಮೊದಲು ಹರಿಪ್ರಿಯಾ ಅಷ್ಟು ದೊಡ್ಡವರಾಗಿದ್ದರೂ ಕೂಡ ತಾಯಿಯನ್ನೇ ತಬ್ಬಿಕೊಂಡು ಮಲಗುತ್ತಿದ್ದು ಯಾಕೆ? ಸಿಗರೇಟ್ ಸೇದರೂ ತಮ್ಮನ ಸ್ನೇಹಿತನ ಜೊತೆ ಪದೇ ಪದೇ ಟೆರೆಸ್ ಮೇಲೆ ಹೋಗುತ್ತಿದ್ದು ಯಾಕೆ? ಒಂದು ನಾಯಿಯ ಸಲುವಾಗಿ ಹರಿಪ್ರಿಯಾ ಮದುವೆಯಾಗಿದ್ದು ನಿಜಾನಾ? ಬನ್ನಿ, ಹರಿಪ್ರಿಯಾ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಜಕ್ಕೂ ನೀವು ಹರಿಪ್ರಿಯಾ ಅಭಿಮಾನಿಯಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನಟಿ ಹರಿಪ್ರಿಯಾ ಅವರು ತಮ್ಮದೇ ಆದಂತಹ ಹೊಸದಾದಂತಹ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ಕೂಡ ಆರಂಭಿಸಿದ್ದಾರೆ. ಅದರಲ್ಲಿ ಯಾರಿಗೂ ಗೊತ್ತಿರದ ಕೆಲವೊಂದು ವಿಷಯಗಳನ್ನ ಸ್ವಂತ ಅವರೇ ಹಂಚಿಕೊಂಡಿದ್ದಾರೆ. ಈ ವೇಳೆ ಅವರು ತಮ್ಮ ಮೊದಲ ಕಿಸ್ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಹರಿಪ್ರಿಯಾಗೆ ನಿಜವಾಗ್ಲೂ ಒಂದು ಪೆಟ್ ನೇಮ್ ಇದೆಯಾ, ಅಂದ್ರೆ ನಿಕ್ ನೇಮ್ ಇದೆಯಾ? ಹೌದು, ಹರಿಪ್ರಿಯಾ ಅನ್ನೋದು ಅವರ ಸ್ಕ್ರೀನ್ ಹೆಸರು, ಅಂದ್ರೆ ಸಿನಿಮಾಗಾಗಿ ಇಟ್ಟಂತಹ ಹೆಸರು. ಆದ್ರೆ ಅವರ ನಿಜವಾದ ಹೆಸರು ಶ್ರುತಿ. ಮನೆಯಲ್ಲಿ ಯಾರಾದ್ರೂ ಬೈಬೇಕಂದ್ರೆ ಹೊಗಳಬೇಕೆಂದ್ರೆ ಶ್ರುತಿ ಅಂತಾನೆ ಎಲ್ಲರೂ ಕರೆಯುತ್ತಾರಂತೆ. ಒಂದು ವೇಳೆ ನೀವು ನಟಿ ಆಗದಿದ್ರೆ ಏನಾಗ್ತಿದ್ರಿ ಅಂತ ಕೇಳಿದ ಪ್ರಶ್ನೆಗೆ ಹರಿಪ್ರಿಯಾ ಈ ರೀತಿ ಉತ್ತರ ಕೊಟ್ಟಿದ್ದಾರೆ. ನಾನು ಚೆನ್ನಾಗಿ ಓದುತ್ತಿದ್ದೆ, ಯಾರಾದ್ರೂ ಹೀರೋಯಿನ್ ಆಗ್ತೀಯಾ ಅಂದಾಗ ಇಲ್ಲ ನಾನು ಬಿಸ್ನೆಸ್ ವುಮನ್ ಆಗ್ತೀನಿ ಅಂತ ಹೇಳ್ತಿದ್ದೆ ಎಂದು ಹೇಳಿಕೊಂಡಿದ್ದಾರೆ. ಒಂದು ವೇಳೆ ಅವರು ಇವತ್ತು ಸಿನಿಮಾ ತಾರೆ ಆಗದಿದ್ದರೆ ಯಾವುದೋ ಒಂದು ಕಂಪನಿಯಲ್ಲಿ ಬಿಸ್ನೆಸ್ ಮೆನ್ ಆಗಿರುತ್ತಿದ್ದೆ ಎಂದು ಹೇಳಿಕೊಂಡಿದ್ದಾರೆ. ಫಸ್ಟ್ PUCಯಲ್ಲಿ ಓದುತ್ತಿದ್ದಾಗ ನಿರ್ದೇಶಕ ರಿಚರ್ಡ್ ಅನ್ನೋ ವ್ಯಕ್ತಿ ಅವರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೋಡಿ ತುಂಬಾನೇ ಇಷ್ಟಪಟ್ಟಿದ್ದರು. ಹಾಗೂ ಅವರು ಮಾಡುತ್ತಿದ್ದಂತಹ ತುಳು ಚಿತ್ರಕ್ಕೆ ಅವರನ್ನ ಹೀರೋಯಿನ್ ಪಾತ್ರಕ್ಕೆ ಆಫರ್ ಕೊಡ್ತಾರೆ. ಮನೆಯಲ್ಲಿ ಇಷ್ಟ ಇದ್ದರೆ ನಟಿಸು, ನಾವು ನಿನ್ನನ್ನ ಬೆಂಬಲ ಮಾಡ್ತೀವಿ ಅಂತ ಹೇಳ್ತಾರೆ. ಈ ಸಿನಿಮಾದ ಅನುಭವ ನಿಜಕ್ಕೂ ಖುಷಿ ಕೊಟ್ಟಿತ್ತು ಎಂದು ಹರಿಪ್ರಿಯಾ ಹೇಳಿಕೊಂಡಿದ್ದಾರೆ. ಅವರ ಮೊದಲ ಲವ್ ಬಗ್ಗೆನೂ ಕೇಳಿದಾಗ ನನಗೆ 17ನೇ ವರ್ಷಕ್ಕೆ ಕೆಲ ದಿನಗಳ ಕಾಲ ಒಬ್ಬ ಹುಡುಗನ ಮೇಲೆ ಕ್ರಶ್ ಆಗಿತ್ತು. ಟೀನೇಜ್ ಅಲ್ಲಿ ಮೀಟ್ ಮಾಡ್ತೀವಿ, ಬ್ರೇಕಪ್ ಮಾಡ್ಕೊಳ್ತೀವಿ. ಆದ್ರೆ ತಕ್ಕ ಸಮಯಕ್ಕೆ ಅಪ್ಪ ಅಮ್ಮನ ಮಾತು ಕೇಳದಿದ್ರೆ ಆ ಜೀವನವೇ ವೇಸ್ಟ್ ಆಗಿ ಹೋಗುತ್ತದೆ. ನಾನು ನಮ್ಮ ಅಪ್ಪ ಅಮ್ಮನ ಮಾತು ಕೇಳಿದೆ, ಅದಕ್ಕೆ ನಾನು ಮತ್ತೆ ಟ್ರ್ಯಾಕಿಗೆ ಬಂದೆ ಅಂತ ಹೇಳಿಕೊಂಡಿದ್ದಾರೆ. ಆದ್ರೆ ಅವರಿಗೆ ಒಂದು ವಿಚಿತ್ರವಾದ ಅಭ್ಯಾಸವಿದೆ. ಅದೇನೆಂದರೆ ಮೊದಲಿನಿಂದಲೂ ಅವರು ಅಮ್ಮನನ್ನ ಹಿಡಿದುಕೊಂಡು ಮಲಗುವ ಅಭ್ಯಾಸ. ದೊಡ್ಡವರಾದರೂ ಕೂಡ ಅಮ್ಮನನ್ನೇ ಮಲಗುವ ಬೆಡ್ ನಲ್ಲಿ ಅಮ್ಮ ಇರಲೇಬೇಕು. ಮದುವೆ ಆದ ಮೇಲೂ ಕೂಡ ಹರಿಪ್ರಿಯಾ ಅಮ್ಮನ ಮನೆ ಬಂದಾಗ ಅಮ್ಮನ ಜೊತೆ ಮಲಗುವುದು ತುಂಬಾನೇ ಕಾಮನ್. ಹಾರರ್ ಸಿನಿಮಾ ಅಂದ್ರೆ ಅವರಿಗೆ ತುಂಬಾನೇ ಇಷ್ಟವಂತೆ. ಅವರ ಎಲ್ಲಾ ಸಿನಿಮಾಗಳು ಹೆಚ್ಚಾಗಿ ಥ್ರಿಲ್ಲರ್ ಸಿನಿಮಾ ಅಥವಾ ಲವ್ ಸ್ಟೋರಿಗಳಾಗಿವೆ. ಹಾರರ್ ಚಿತ್ರಗಳನ್ನು ಅವರು ಯಾವತ್ತೂ ಮಾಡಿಲ್ಲ. ಹಾಗೇನಾದ್ರೂ ಅವರು ಹಾರರ್ ಚಿತ್ರಗಳನ್ನ ಮಾಡಿದರೆ ಅಂದು ರಾತ್ರಿ ಮಲಗೋದಿಲ್ಲ. ಒಂದು ವಾರದ ಮಟ್ಟಿಗಾದ್ರೂ ಹೊರಗಡೆ ರಾತ್ರಿಯಲ್ಲಿ ಎಲ್ಲಿಗಾದ್ರೂ ಹೋಗಬೇಕೆಂದ್ರೆ ಅಮ್ಮ ಬೇಕು, ಇಲ್ಲ ಅಪ್ಪ ಬೇಕು. ಅಷ್ಟರ ಮಟ್ಟಿಗೆ ಅವರಿಗೆ ಹೆದರಿಕೆ ಆಗುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ನಿಮ್ಮ ನೆಚ್ಚಿನ ನಟ ಯಾರು ಎಂದು ಕೇಳಿದಾಗ ನಾನು ಚಿಕ್ಕಬಳ್ಳಾಪುರದಲ್ಲಿ ಹುಟ್ಟಿ ಓದಿದ್ದು, ಅಲ್ಲಿ ಹೆಚ್ಚಾಗಿ ತೆಲುಗು ಸಿನಿಮಾ ರಿಲೀಸ್ ಆಗುತ್ತಿತ್ತು. NTR, ಬಾಲಕೃಷ್ಣ ಅಂದರೆ ನಮ್ಮ ತಂದೆಗೂ ಇಷ್ಟ, ನನಗೂ ಇಷ್ಟ. ಆದ್ರೆ ಒಂದು ದಿನ ಅವರ ಜೊತೆ ನಾನು ನಟಿಸುತ್ತೇನೆ ಅನ್ನೋದು ಕನಸು ಮನಸ್ಸಿನಲ್ಲೂ ಇರಲಿಲ್ಲ. ತೆಲುಗಿನಲ್ಲಿ ಬಾಲಕೃಷ್ಣ ಜೊತೆ ನಟಿಸಿದಾಗ ಆ ಚಿತ್ರವೇ ಚಿಕ್ಕಬಳ್ಳಾಪುರದಲ್ಲಿ ಅದೇ ಸಿನಿಮಾ ಥಿಯೇಟರ್ಗೆ ಬಂದಾಗ ನಾನು ಹಾಗೂ ನಮ್ಮ ಅಪ್ಪ ಕದ್ದು ಮುಚ್ಚಿ ಆ ಸಿನಿಮಾಕ್ಕೆ ಹೋಗಿದ್ದೆವು ಎಂದು ಹೇಳಿಕೊಂಡಿದ್ದಾರೆ. ಮುಂದೊಂದು ದಿನ ಅನಂತನಾಗ್ ಜೊತೆ ನಟಿಸಬೇಕೆನ್ನುವ ಮಹದಾಸೆಯನ್ನು ಕೂಡ ಅವರು ಹೊಂದಿದ್ದಾರೆ. ಅವರಲ್ಲಿ ಒಂದು ವಿಚಿತ್ರ ಹವ್ಯಾಸ ಇದೆ. ಯಾವ ಒಂದು ವಸ್ತು ಎಲ್ಲಿರುತ್ತದೆಯೋ ಅಲ್ಲೇ ಇರಬೇಕು, ಸ್ವಲ್ಪ ಆಚೆ ಈಚೆ ಆದ್ರೆ ನನಗೆ ಇಷ್ಟ ಆಗೋದಿಲ್ಲ ಅಂತ ಹರಿಪ್ರಿಯಾ ಹೇಳಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅವರು ತಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಇತ್ತೀಚೆಗೆ ಸಿನಿಮಾದಲ್ಲಿ ಕೊಟ್ಟಂತಹ ಮೊದಲ ಕಿಸ್ ಬಗ್ಗೆ ಕೂಡ ಹೇಳಿಕೊಂಡಿದ್ದಾರೆ. ಸಿನಿಮಾದಲ್ಲಿ ಮೊದಲ ಕಿಸ್ ಕೊಡೋದು ತುಂಬಾ ಕಷ್ಟ ಆಗಿತ್ತು. ಮೊದಲ ಕಿಸ್ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಹೇಳಿದ್ದರು, ಆದ್ರೆ ನನಗೆ ಮಾತ್ರ ಕಿರಿಕಿರಿಯಾಗಿತ್ತು ಎಂದು ಹರಿಪ್ರಿಯಾ ಹೇಳಿಕೊಂಡಿದ್ದಾರೆ. ಅವರಿಗೆ ಒಂದು ಫೋಬಿಯಾ ಇದೆ, ಅಂದ್ರೆ ಹೆದರಿಕೆ ಇದೆ. ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಎಲ್ಲರೂ ಇದ್ದರು ಓಕೆ, ಆದ್ರೆ ಯಾರು ಇಲ್ಲದ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಇಳಿಯಬೇಕೆಂದ್ರೆ ನನಗೆ ಭಯ ಆಗುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ಅಂದ ಹಾಗೆ ಹರಿಪ್ರಿಯಾ ಅವರ ಎತ್ತರ 5.7 ಅಡಿ. ಅವರ ಅಚ್ಚುಮೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ಮತ್ತು ಕಿಚ್ಚ ಸುದೀಪ್. ಹಿಂದಿಯಲ್ಲಿ ಋತಿಕ್ ರೋಷನ್
ಎಜುಕೇಶನ್ ಅಂದ್ರೆ ಅವರಿಗೆ ಪಂಚಪ್ರಾಣವಂತೆ. ಹಾಗೆಯೇ ಹರಿಪ್ರಿಯಾ SSLCಯಲ್ಲಿ ಗಳಿಸಿದ್ದು 600ಕ್ಕೆ 470 ಅಂಕಗಳು. ಅಂದ್ರೆ ಹೆಚ್ಚು ಕಡಿಮೆ ಅವರ ಪರ್ಸೆಂಟೇಜ್ 70 ಆಗಿದೆ. 2023 ಜನವರಿ 26ರಂದು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ವಶಿಷ್ಠ ಸಿಂಹ ಮತ್ತು ಹರಿಪ್ರಿಯಾ ಮದುವೆಯಾಗುತ್ತದೆ. ಅಚ್ಚರಿ ಏನೆಂದ್ರೆ ಹರಿಪ್ರಿಯಾ ಹಾಗೂ ವಶಿಷ್ಠ ಸಿಂಹ ನಡುವೆ ಪ್ರೀತಿ ಶುರುವಾಗಲು ಕಾರಣವಾಗಿದ್ದು ಒಂದು ನಾಯಿ ಮರಿ. ಈ ವಿಚಾರವನ್ನ ಸ್ವತಃ ಹರಿಪ್ರಿಯಾ ಅವರೇ ಬಯಲು ಮಾಡಿದ್ದಾರೆ. ತಮ್ಮ ಲವ್ ಶುರುವಾಗಿದ್ದು ಹೇಗೆ ಎಂಬುದನ್ನ ಎಳೆ ಎಳೆಯಾಗಿ ವಿವರಿಸಿದ್ದಾರೆ. ಹೊಸದೊಂದು ಸಿನಿಮಾದಲ್ಲಿ ಹರಿಪ್ರಿಯಾ ಮತ್ತು ವಶಿಷ್ಠ ಸಿಂಹ ಜೊತೆಯಾಗಿ ನಟಿಸಬೇಕಾಗಿತ್ತು. ಆ ಚಿತ್ರದ ಸೆಟ್ ನಲ್ಲಿ ಇಬ್ಬರ ನಡುವೆ ಸಲಗೆ ಬೀಳುತ್ತದೆ. ಹಾಗೆಯೇ ಸ್ನೇಹ ಕುದುರುತ್ತದೆ, ಪ್ರೀತಿ ಚಿಗುರುತ್ತದೆ ಎಂದು ಹಲವಾರು ಜನ ಊಹಿಸಿದ್ದರು. ಆದ್ರೆ ಅಸಲಿ ಕಹಾನಿ ಏನೆಂಬುದನ್ನ ಹರಿಪ್ರಿಯಾ ಅವರೇ ತೆರೆದಿಟ್ಟಿದ್ದಾರೆ. ವಶಿಷ್ಠ ಸಿಂಹ ನೀಡಿದ ನಾಯಿ ಮರಿಯಿಂದ ಅವರ ಪ್ರೇಮ್ ಕಹಾನಿ ಶುರುವಾಯಿತು ಎಂದು ಹೇಳಿಕೊಂಡಿದ್ದಾರೆ. ಅಂದ ಹಾಗೆ ಆ ಶ್ವಾನದ ಹೆಸರು ಕ್ರಿಸ್ಟಲ್. ಹರಿಪ್ರಿಯಾ ಅವರು ಲಕ್ಕಿ ಮತ್ತು ಹ್ಯಾಪಿ ಎಂಬ 2 ನಾಯಿಗಳನ್ನ ಸಾಕಿದ್ದರು. ಆದ್ರೆ ಲಕ್ಕಿ ಸತ್ತ ನಂತರ ಹ್ಯಾಪಿ ಒಂಟಿಯಾಗಿತ್ತು, ಅಂದ್ರೆ ಅದು ಅನ್ಹ್ಯಾಪಿ ಆಗಿತ್ತು. ಹರಿಪ್ರಿಯಾ ಕೂಡ ಲಕ್ಕಿಯನ್ನ ಮಿಸ್ ಮಾಡಿಕೊಳ್ಳುತ್ತಿದ್ದರು. ಆ ಸಂದರ್ಭದಲ್ಲಿ ವಶಿಷ್ಠ ಸಿಂಹ ಅವರು ಕ್ರಿಸ್ಟಲ್ ಎಂಬ ನಾಯಿ ಮರಿಯನ್ನ ಹರಿಪ್ರಿಯಾ ಅವರಿಗೆ ಗಿಫ್ಟ್ ಆಗಿ ಕೊಡುತ್ತಾರೆ. ವಶಿಷ್ಠ ಈ ನಾಯಿಯನ್ನ ಗಿಫ್ಟ್ ಮಾಡಿದಾಗ ಅದರಲ್ಲಿ ಒಂದು ಮೆಸೇಜ್ ಇತ್ತು ಎಂದು ನನಗೆ ಗೊತ್ತಿರಲಿಲ್ಲ. ಅವನ ಹೊಟ್ಟೆಯಲ್ಲಿ ಹಾರ್ಟ್ ಶೇಪ್ ನ ಒಂದು ಬರ್ತ್ ಮಾರ್ಕ್ ಇದೆ. ಅವನು ಬೆಳೆಯುತ್ತಾ ನಮ್ಮ ಪ್ರೀತಿ ಕೂಡ ಬೆಳೆಯಿತು. ಕ್ರಿಸ್ಟಲ್ ನಮ್ಮಿಬ್ಬರ ಪ್ರೀತಿಗೆ ಕನ್ನಡಿ ಹಿಡಿದಿದ್ದಾನೆ ಎಂದು ಹರಿಪ್ರಿಯಾ ಹೇಳಿಕೊಂಡಿದ್ದಾರೆ. ನೀರ್ದೋಸೆ ಚಿತ್ರದಲ್ಲಿ ಬೋಲ್ಡ್ ಆಗಿ ನಟಿಸಿದ್ದ ಹರಿಪ್ರಿಯಾ ಅಚ್ಚರಿ ಮೂಡಿಸಿದ್ದರು. ಪಾತ್ರ ಬೇಡಿದ್ದನ್ನು ಅಚ್ಚುಕಟ್ಟಾಗಿ ನೀಡಿದ್ದ ಅವರ ಅಭಿನಯಕ್ಕೆ ವ್ಯಾಪಕ ಪ್ರಶಂಸೆ ಕೂಡ ವ್ಯಕ್ತವಾಗಿತ್ತು. ವೇಶ್ಯರ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಅವರ ನಟನೆಗೆ ಅನೇಕರ ನಿದ್ದೆಗಡಿಸಿತ್ತು. ಅದರಲ್ಲಿ ಪಡ್ಡೆ ಹುಡುಗರು ಈ ಸಿನಿಮಾವನ್ನ 5 ರಿಂದ 10 ಬಾರಿ ನೋಡಿಕೊಂಡಿದ್ದಾರೆ. ಆದ್ರೆ ಈ ಸಿನಿಮಾವನ್ನ ನಿಭಾಯಿಸಲು ಹರಿಪ್ರಿಯಾ ಪಟ್ಟ ಕಷ್ಟ ಅಷ್ಟಿಷ್ಟಿರಲಿಲ್ಲ. ಅದಕ್ಕಾಗಿ ಸಾಕಷ್ಟು ಸಮಸ್ಯೆಗಳನ್ನ ಅವರು ಎದುರಿಸಬೇಕಾಗಿತ್ತು ಎಂಬುದನ್ನ ಹರಿಪ್ರಿಯಾ ಅವರೇ ಬಹಿರಂಗಪಡಿಸಿಕೊಂಡಿದ್ದಾರೆ. ನಾನು ಸಿಗರೇಟ್ ಸೇದುತ್ತೇನೆ ಅನ್ನುವುದು ನನಗೆ ಗೊತ್ತಿರಲಿಲ್ಲ. ಆದ್ರೆ ಇಲ್ಲಿ ಸಿಗರೇಟ್ ನನ್ನ ಕೈಬೆರಳ ಸಂಧಿಯಲ್ಲಿತ್ತು. ಅದನ್ನು ಹಿಡಿದುಕೊಂಡು ಏನು ಮಾಡುವುದೆಂದು ನನಗೆ ಗೊತ್ತಿರಲಿಲ್ಲ. ಸಿಗರೇಟ್ ಸೇದುವ ನನ್ನ ಸಹೋದರ ಮತ್ತು ಅವನ ಸ್ನೇಹಿತರನ್ನ ಸಹಾಯಕ್ಕಾಗಿ ಕೇಳಿದ್ದೆ. ಸಿಗರೇಟ್ ಬೇಡುವಂತೆ ನಾನು ನನ್ನ ಸಹೋದರನ್ನ ಮನವೊಲಿಸಲು ಹಲವಾರು ಬಾರಿ ಪ್ರಯತ್ನ ಪಟ್ಟಿದ್ದೆ. ಒಂದು ದಿನ ಅವನ ಸ್ಮೋಕಿಂಗಿಗೆ ನಾನು ಸಹಾಯ ಬೇಡುತ್ತೇನೆ ಅನ್ನುವ ಖಯಾಲಿ ನನಗೆ ಯಾವತ್ತೂ ಇರಲಿಲ್ಲ. ಮೊದಲ ಬಾರಿಯಾಗಿದ್ದರಿಂದ ನನಗೆ ಯಾವುದೋ ಅಷ್ಟಾಗಿ ಘಾಟು ಇಲ್ಲದ ಸಿಗರೇಟ್ ಸೇದುವಂತೆ ನನ್ನ ಸಹೋದರ ಸಲಹೆ ನೀಡಿದ್ದ. ನಾನು ಮತ್ತು ನನ್ನ ಸಹೋದರ ಹಾಗೂ ಅವನ ಸ್ನೇಹಿತ ಎಲ್ಲರೂ ಸೇರಿ ಟೆರೆಸ್ಗೆ ಹೋಗಿ ಅಕ್ಕಪಕ್ಕದ ಮನೆಯವರಿಗೂ ಕಾಣಿಸದಂತೆ ಕದ್ದು ಕುಳಿತು ಸಿಗರೇಟ್ ಸೇದುತ್ತಿದ್ದೆವು. ನಾನು ಸೇದುಕ್ಕಿಂತ ಕೆಮ್ಮಿದ್ದೆ ಹೆಚ್ಚು. ಒಂದು ಪಫ್ ತಗೊಂಡು ಕೂಡಲೇ ಕೆಮ್ಮಲು ಪ್ರಾರಂಭ ಮಾಡಿದ್ದೆ. ಬಳಿಕ ನನ್ನ ಸಹೋದರ ಮತ್ತು ಅವನ ಸ್ನೇಹಿತ ನನ್ನ ಶ್ವಾಸಕೋಶದ ಒಳಗೆ ಅದನ್ನ ಹೇಗೆ ಎಳೆದುಕೊಂಡು ಕೆಲವು ಸೆಕೆಂಡ್ಗಳವರೆಗೆ ಹಿಡಿದಿಟ್ಟುಕೊಂಡರೆ ಅದು ನೈಜವಾಗಿರುತ್ತದೆ ಎಂದು ಕಲಿಸಿಕೊಡುತ್ತಾರೆ. ಅಲ್ಲಿಂದ ಸಿಗರೇಟ್ ಸೇದುವುದನ್ನ ಕಲಿತು ಅದನ್ನೇ ನೈಜವಾಗಿ ನೀರ್ದೋಸೆ ಸಿನಿಮಾದಲ್ಲಿ ಮಾಡಿದ್ದೆ ಎಂದು ಹೇಳಿಕೊಂಡಿದ್ದಾರೆ. ಅಂದ ಹಾಗೆ ಹರಿಪ್ರಿಯಾ ಹುಟ್ಟಿದ್ದು ಅಕ್ಟೋಬರ್ 29, 1991 ಕರ್ನಾಟಕದ ಚಿಕ್ಕಬಳ್ಳಾಪುರದಲ್ಲಿ. ಇವರ ತಂದೆ ವಸಂತ್ ಕುಮಾರ್, ತಾಯಿ ವಿಜಯಲಕ್ಷ್ಮಿ. ಇವರ ಕುಟುಂಬ ಮುಂದೆ ಬೆಂಗಳೂರಿಗೆ ಶಿಫ್ಟ್ ಆಗುತ್ತದೆ. ಹರಿಪ್ರಿಯಾ ವಿದ್ಯಾಮಂದಿರ ಕಾಲೇಜಿನಲ್ಲಿ ಕಲಿಯುವಾಗ ಒಂದು ಸ್ಟೇಜ್ ಶೋ ನೋಡಲು ರಿಚರ್ಡ್ ಅನ್ನುವ ತುಳು ನಿರ್ದೇಶಕರು ಹರಿಪ್ರಿಯಾ ಅವರ ಭರತನಾಟ್ಯವನ್ನ ನೋಡಿ ಇಂಪ್ರೆಸ್ ಆಗಿ ಅವರಿಗೆ ಬಡಿ ಅನ್ನುವ ತುಳು ಚಿತ್ರಕ್ಕೆ ಆಫರ್ ಕೊಡುತ್ತಾರೆ. ಹೀಗೆ ಪ್ರಾರಂಭವಾಗುತ್ತದೆ ಹರಿಪ್ರಿಯಾ ಅವರ ಸಿನೆ ಜರ್ನಿ. ಅವರು ಕನ್ನಡ ಚಿತ್ರರಂಗವನ್ನ ಮನಸ್ಸುಗಳ ಮಾತು ಮಧುರ ಚಿತ್ರದ ಮೂಲಕ 2008ರಲ್ಲಿ ಕನ್ನಡ ಚಿತ್ರರಂಗವನ್ನ ಎಂಟರ್ ಮಾಡುತ್ತಾರೆ. ತದನಂತರ ಅವರು ವಸಂತಕಲಾ ಹಾಗೂ ರಾಜಕೀಯ ವಿಡಂಬನೆ ಚಿತ್ರವಾದಂತಹ ಕಳ್ಳರ ಸಂತೆಯಲ್ಲಿ ಯಶ್ ಜೊತೆ ಅಭಿನಯಕ್ಕಾಗಿ ಅವರಿಗೆ ಅತ್ಯುತ್ತಮ ಕನ್ನಡ ನಟಿಗಾಗಿ ಫಿಲ್ಮ್ ಫೇರ್ ನಾಮಿನೇಷನ್ ಕೂಡ ಪಡೆದಿದ್ದರು. ಅವರ ಮುಂದಿನ ಚಿತ್ರ ಶಿವರಾಜ್ ಕುಮಾರ್ ಜೊತೆಯಾಗಿತ್ತು. ಅದುವೇ ಚೆಲುವೆಯೇ ನಿನ್ನೆ ನೋಡಲು. ಮುಂದೆ ಅವರಿಗೆ ಕನ್ನಡದಲ್ಲಿ ಸಿನಿಮಾಗಳು ಕಡಿಮೆ ಆದ ಕಾರಣ ತೆಲುಗು, ತಮಿಳು, ಮಲಯಾಳಂ ಚಿತ್ರಗಳಲ್ಲೂ ಕೂಡ ಕಾಣಿಸಿಕೊಳ್ಳುತ್ತಾರೆ. ಆದ್ರೆ 2014ರಲ್ಲಿ ತೆರೆಕಂಡ ಮುರಳಿ ನಾಯಕರಾಗಿದ್ದ ಹಾಗೂ ನೀಲ್ ನಿರ್ದೇಶನದ ಉಗ್ರಂ ಚಿತ್ರದ ಮೂಲಕ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಆಗುತ್ತಾರೆ. ಈ ಚಿತ್ರ ಸೂಪರ್ ಡೂಪರ್ ಹಿಟ್ ಆದ ಕಾರಣ ಕನ್ನಡದಲ್ಲಿ ಜನಪ್ರಿಯ ತಾರೆಯಾಗುತ್ತಾರೆ. ಆಮೇಲೆ ನೀರ್ದೋಸೆ, ಬೆಲ್ ಬಾಟಮ್, ಅಂಜನಿ ಪುತ್ರ ಅಂತಹ ಹಲವಾರು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸುತ್ತಾರೆ. ಆದ್ರೆ ಅವರಿಗೆ ಮದುವೆಯ ನಂತರ
ಈಗ ಸಿನಿಮಾಗಳು ಕಡಿಮೆ ಆಗಿದೆ. ಹೀಗಾಗಿ ಅವರು ಈಗ ಕನ್ನಡದ ಕಿರುತೆರೆಯ ಧಾರಾವಾಹಿಗಳಲ್ಲಿ ನಟಿಸಲು ಮುಂದಾಗಿದ್ದಾರೆ. ಅಷ್ಟೇ ಅಲ್ಲದೆ ಮುಂದೆ ರಾಜಕೀಯದಲ್ಲೂ ಧುಮುಕಬೇಕೆನ್ನುವ ಆಸೆಯನ್ನ ಇಚ್ಛಪಡಿಸಿದ್ದಾರೆ. ಇದೇ ಕಾರಣ ಇತ್ತೀಚೆಗೆ ಇಲೆಕ್ಷನ್ ಕ್ಯಾಂಪಿಂಗ್ ನಲ್ಲೂ ಕೂಡ ಅವರು ಬಿಜೆಪಿ ಪರವಾಗಿ ಪ್ರಚಾರವನ್ನು ಕೂಡ ಮಾಡಿದ್ದರು. ಅಂದ ಹಾಗೆ ಹರಿಪ್ರಿಯಾ ರಾಘವೇಂದ್ರ ಸ್ವಾಮಿಗಳ ಮಹಾನ್ ಭಕ್ತೆ ಕೂಡ. ಆಗಾಗ ಅವರು ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನವನ್ನು ಕೂಡ ಪಡೆಯುತ್ತಾರೆ. ಸ್ನೇಹಿತರೆ, ಒಂದೇ ಕಂತಿನಲ್ಲಿ ಹರಿಪ್ರಿಯಾ ಬಗ್ಗೆ ಎಲ್ಲ ಮಾಹಿತಿ ಕೊಡಲು ಸಾಧ್ಯವಿಲ್ಲ. ಬರುವ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯನ್ನ ಹರಿಪ್ರಿಯಾ ಅವರ ಬಗ್ಗೆ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.